ತುಂಬ ಕೋಪ ಬಂತು. ಯಾಕಂತ ಹೇಳಿದ್ರೆ ಇಷ್ಟರವರೆಗೆ ಯಾರು ಸಹ ಕೇಳಲಿಲ್ಲ ಆ ಕ್ವಶನ್. ಅವನು ಇವತ್ತು ಯಾಕೆ ಅದು ಕೇಳ್ತಾನೆ ಅಂತ ಹೇಳಿದ್ರೆ ಅವನು ಹೇಳುದು ಎಕ್ಸ್ಪ್ರೆಸ್ ಎಲ್ಲಿ ಸ್ಟಾಪ್ ಇಲ್ಲ ಹಾಗೆ ಹೀಗೆ ಅಂತ. ಆದರೆ ಎಕ್ಸ್ಪ್ರೆಸ್ ಅಲ್ಲಿ ಡೈರೆಕ್ಟ್ ಬಸ್ ಯಾವುದು ಕೂಡ ಇಲ್ಲ ಅಂತ ಹೇಳಿದ್ರೆ ಮಂಗಳೂರಿಂದ ಬೆಂಗಳೂರು ಹೋಗೋ ಬಸ್ಸಲ್ಲಿ ನಡು ಸ್ಟಾಪ್ ಇದೆ, ಅದರಲ್ಲಿ ಇವನು ಸ್ಟಾಪ್ ಇಲ್ಲ ಅಂತ ಹೇಳ್ತಿದ್ದಾನೆ. ನಾನು ಅದು ಬಟ್ ಅವನ ನಂಬರ್ ಇದು ಬಸ್ನ ನಂಬರ್ ನೋಟ್ ಮಾಡ್ಕೊಂಡಿದ್ದೇನೆ. ಯಾಕಂತ ಹೇಳಿದ್ರೆ ನಾನು ಮಾತಾಡ್ಬೋದಿತ್ತು ಬಟ್ ಬೇಡ ಅಂತ ಆಯಿತು. ಕಮ್ ಬ್ಯಾಕ್, ನಾನು ನಿಮ್ಮ ದೀಕ್ಷೆ ಕಡಬ ಅಂತ ಹೇಳ್ತಾ. ಏನಪ್ಪ ವಿಷಯ ಅಂತ ಹೇಳಿದ್ರೆ ಇವತ್ತು ಬರುವಾಗ ಒಂದು ನನಗೆ ಮತ್ತು ಕಂಡಕ್ಟರ್ ಸ್ವಲ್ಪ ಗಲಾಟೆ ಆಯಿತು. ಎಂಥ ವಿಷಯ ಅಂತ ಹೇಳಿದರೆ ನಾನು ಎಕ್ಸ್ಪ್ರೆಸ್ಸಲ್ಲಿ ಸಿಗ್ಬೇಕಂತ ಹೇಳಿ ನಾನು ಲೋಕಲ್ ಬಸ್ಸಲ್ಲಿ ಬಂದು ಪುಂಜರಕಟ್ಟೆಯಿಂದ ಲೋಕಲ್ ಬಸ್ಸಲ್ಲಿ ಬಂದು ಎಲ್ಲಿ ಇಳಿದೆ ಅಂತ ಹೇಳಿದರೆ ಬೆಳ್ತಂಗಡಿ ಇಳಿದ ಮೇಲೆ ಎಕ್ಸ್ಪ್ರೆಸ್ ಬಸ್ ಇತ್ತು, ಅದರಲ್ಲಿ ಹತ್ಕೊಂಡು ಧರ್ಮಸ್ಥಳಕ್ಕೆ ಹೋಗ್ಬೋದು ಅಂತ ಅಂದ್ಕೊಂಡೆ. ಅಂದಿಂದು ಬಸ್ಸಲ್ಲಿ ಹತ್ಕೊಂಡೆ, ಎಕ್ಸ್ಪ್ರೆಸ್ ಬಸ್ಸಲ್ಲಿ ಹತ್ಕೊಂಡ್ಮೇಲೆ ಕಂಡಕ್ಟ್ರ್ ಎಲ್ಲ ಟಿಕೆಟ್ ತಗೊಂಡು ಬಂದು ನನ್ನ ಹತ್ರ ಬಂದು ಕೇಳಿದೆ. ನಾನು ಪಾಸ್ ಅಂತ ಹೇಳಿದಾಗ ತೋರಿಸ್ಮೇಲೆ ಹೇಳ್ತಾನೆ ಇನ್ನು ಎಲ್ಲಿಂದ ಹತ್ತಿಗಳಿದೆ. ಅದಕ್ಕೆ ನಾನು ಹೇಳಿದೆ ಬೆಳ್ತಂಗಡಿಯಿಂದ ಹತ್ತಿದೆ ಅಂತ. ಅದಕ್ಕೆ ಅವನೊಂದು ಮಾತು ಹೇಳಿದ, ಬೆಳ್ತಂಗಡಿ ಅಂತ ಎಲ್ಲಿ ಉಂಟು ತೋರಿಸ ಅಂತ ಹೇಳಿದ. ಅದಕ್ಕೆ ನಾನು ಹೇಳಿದೆ ಈ ಬಸ್ ಯಾವ ರೂಟಿಂದ ಬಂದ ಅಂತ ಕೇಳಿದೆ. ಅದಕ್ಕೆ ಹೇಳಿದ್ರು ಮಂಗಳೂರು ಉಡುಪಿ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ ಮಂಗಳೂರು ಉಡುಪಿ ರೋಡ್ ಬೆಳ್ತಂಗಡಿ ಆಗಿ ಪಾಸ್ ಆಗುದಲ್ಲ ಧರ್ಮಸ್ಥಳಕ್ಕೆ ಅಂತ ಹೇಳಿದೆ. ಹೌದಂತ ಹೇಳಿದ. ಆದರೆ ನೀನು ಎಲ್ಲಿಂದ ಹತ್ತಿದೆ ಅಂತ ಹೇಳಿದೆ. ಬೆಳ್ತಂಗಡಿ ಅಂತ ಹೇಳಿದೆ. ಅದಕ್ಕೆ ಹೇಳಿದೆ ನಾನು ಇಷ್ಟು ಜನಕ್ಕೆ ಯಾವ ಬಸ್ಸಿನ ಓಡಿಸೋಣ ಅಂತ ಕೇಳಿಲ್ಲ, ನೀನು ಎಲ್ಲಿಗೆ ಹೋಗುವನಂತ ಅಂತ ಹೇಳಿದ್ರೆ ಅಲ್ಲಿ ಧರ್ಮಸ್ಥಳ ತನಕ ಉಂಟು, ಆ ಬಸ್ ಧರ್ಮಸ್ಥಳ ತನಕ ಹೋಗ್ತದೆ. ಅವರು ನನ್ನ ಹತ್ರ ಆರ್ಗ್ಯೂ ಮಾಡಲಿ ಸ್ಟಾರ್ಟ್ ಮಾಡಿದ. ಅದು ಹೇಗೆ ಎಲ್ಲಿನ ಕಾಲೇಜಲ್ಲಿ ನಂಗೆ ಗೊತ್ತಿಲ್ಲ, ಸ್ಟಾಪ್ ಗೊತ್ತಿಲ್ಲ, ಹಾಗೆ ಹೀಗೆ ಅಂತ. ಅದಕ್ಕೆ ನಾನು ಹೇಳಿದೆ ನೀವು ಹಾಗೆ ಏನಾದರೂ ಮಾತಾಡೋದಿದ್ರೆ ಬಸ್ಸಿನ ಟಿ ಸಿ ಹತ್ರ ಹೋಗುವ, ಅಲ್ಲಿ ಧರ್ಮಸ್ಥಳದಲ್ಲಿ ಅಲ್ಲಿ ಮಾತಾಡುವ ಅಂತ ಹೇಳಿದೆ. ಅಲ್ಲಿಂದ ಅವನು ಹೇಳಿದ ನೀನು ಮೊದಲೇ ಹೇಳಬೇಕು ಅದು ಬೆಳ್ತಂಗಡಿಗಿಂತ ಹಿಂದೆ ಇದೆ ಹಾಗೆ ಹೀಗೆ ಅಂತ. ಮತ್ತೆ ನಾನು ಹೇಳಿದೆ ನಾನು ಅದನ್ನೇ ಹೇಳ್ತಿದ್ದೇನೆ ಆಗದಿಂದ, ನೀವು ಅದನ್ನು ನನಗೆ ಇಂಗ್ಲೀಷಲ್ಲಿ ಮಾತಾಡ್ತಿದ್ದೀರಲ್ಲ ಅಂತ ಹೇಳಿದೆ. ಬಸ್ಸಲ್ಲಿ ತುಂಬ ಜನ ಇದ್ರಲ್ಲ, ಹಾಗೆ ಸುಮ್ಮನೆ ಆದೆ ಮತ್ತೆ ಯಾಕೆ ಅಂತ. ಬಟ್ ಸುಮ್ಮನೆ ಆ ವಿಷಯ ಬಿಟ್ಬಿಟ್ಟೆ.